ಗಂಧಕಾಡು ಕ್ಷೇತ್ರದ ಧರ್ಮದರ್ಶಿಗಳಾದ ಅಶೋಕ್ ಬಂಗೇರ ಇವರ ಶುಭಾಶೀರ್ವಾದದೊಂದಿಗೆ ತುಳುನಾಡ ಕಾರಣಿಕ ದೈವ ಶ್ರೀ ವರ್ತೆ ಪಂಜುರ್ಲಿಯ ತುಳು ಭಕ್ತಿಗೀತೆ ಕುಟುಂಬದ ಮೆಯ್ಯಾರಿಗೆದ ಸತ್ಯುಲು ಎಂಬ ತುಳು ಭಕ್ತಿಗೀತೆ ಸದ್ಯದಲ್ಲೇ ಯೂಟ್ಯೂಬ್ನಲ್ಲಿ ರಿಲೀಸ್ ಆಗಲಿದೆ. ಶ್ರೀ ಪಾಪು ಕ್ರಿಯೇಷನ್ಸ್ ಬ್ಯಾನರ್ನಡಿಯಲ್ಲಿ ನಿರ್ಮಾಣಗೊಂಡಿರುವ ಭಕ್ತಿಗೀತೆಗೆ ತುಳು ರಂಗಭೂಮಿ ಕಲಾವಿದ ಸುರೇಶ್ ನಿಟೆ ಸಾಹಿತ್ಯವನ್ನ ಬರೆದು ಹಾಡಿದ್ದಾರೆ. ಇನ್ನು ನಿರ್ಮಾಣದ ಹೊಣೆಯನ್ನ ಸಂದೀಪ್ ಪೂಜಾರಿ ನಿಟೆ ಮತ್ತು ಸ್ವಸ್ತಿಕ್ ಡ್ರೋನಾಚಾರ್ಯ ಹೊತ್ತುಕೊಂಡಿದ್ದಾರೆ. ಸ್ವಸ್ತಿಕ್ ಡ್ರೋನಾಚಾರ್ಯ ಅವರು ಪ್ರಚಾರ ಕಲೆ ಮತ್ತು ಸಂಕಲನ ಮಾಡುವ ಮೂಲಕ ಅದ್ಭುತವಾಗಿ ತುಳು ಭಕ್ತಿಗೀತೆ ಮೂಡಿಬಂದಿದೆ. ಸಂದೀಪ್ ಮಂಗಳೂರು ಮತ್ತು ವಸಂತಿ ಕಡಂಬಳ ಇವರ ಸಹಕಾರದೊಂದಿಗೆ ಈ ಭಕ್ತಿಗೀತೆ ಮೂಡಿಬಂದಿದ್ದು, ಅಕ್ಟೋಬರ್ 17ರಂದು ಬೆಳಗ್ಗೆ 10 ಗಂಟೆಗೆ ಸುರೇಶ್ ನಿಟೆ ಶ್ರೀ ಪಾಪು ಯೂಟ್ಯೂಬ್ ಚಾನೆಲ್ನಲ್ಲಿ ತುಳುನಾಡ ಕಾರಣಿಕ ದೈವ ಶ್ರೀ ವರ್ತೆ ಪಂಜುರ್ಲಿಯ ತುಳು ಭಕ್ತಿಗೀತೆ ರಿಲೀಸ್ ಆಗಲಿದೆ. ಮಾರ್ನಾಡು ಐಗುಂಡಿ ಸಂಸ್ಥಾನ ಅಪ್ಪೆವರುತೇಶ್ವರಿನ ಜತೆಯಾಯರು ಕೆಲ್ಲ ಪುತ್ತೆ ಮಾರ್ನಾಡು ಐಗುಂಡಿ ಸಂಸ್ಥಾನ ಅಪ್ಪೆವರುತೇಶ್ವರಿನ ಜತೆಯಾಯರು ಅನಿಕೂಟ ಐತಾದು ನಾಗಬೆತ್ತನು ಪತದು ತಗೆ ತಂಗಡಿಯಾದು ನೆಲೆಯಾಯರು ತಗೆ ತಂಗಡಿಯಾದು ನೆಲೆಯಾಯರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.